ಹಾಯ್, ವೆಲ್ಕಮ್ ಟು ನೀರಾ ಎನ್.ಎಸ್ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಜೊತೆ ಇಲ್ಲಿ ನಮ್ಮ ಜೊತೆ ಒಬ್ಬ ಹುಡುಗ ಇದ್ದಾನೆ. ಇವ್ನು ನೋಡಿ, ನೋಡಿ ಅವನಿಗೆ ನಾಚಿಕೆ ಆಗ್ತಿದೆ ನೋಡಿ, ಹೋಗ್ತಿದ್ದಾನೆ ಅವ್ನು ಬಂದು. ಬಾ ಬಾ ಓಯ್, ಹಾಯ್ ಹಾಯ್ ಮಾಡಿ, ಹಾಯ್ ಹಾಯ್ ಮಾಡಿ. ಅವನು ಇನ್ನೊಬ್ಳು ಎತ್ಕೊಳಕ್ಕೆ ಹೋದ್ಲಾ? ಓಕೆ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ. ಎಲ್ಲರಿಗೂ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ನೀರಾ ಎನ್.ಎಸ್ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಮತ್ತೆ ಈ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್. ಮತ್ತೆ ಫಾಲೋ ಆಗಿ. ಇವಳು ಮಾತಾಡ್ತಾಳೆ, ನಿರೀಕ್ಷಾ. ಹೇಳು. ಹಾಯ್ ಗೈಸ್. ಓಕೆ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳು. ನೀರಾ ಎನ್.ಎಸ್ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಗೈಸ್, ನಾನು ನನ್ನ ಅವ್ವನ ಮನೆಗೆ ನಾನು ಬಂದಿದ್ದೀನಿ. ಗುಂಡ್ಯ ನಮ್ಮ ಮನೆ ಹತ್ರದೇ ಅವ್ವನ ಮನೆಗೆ ನಾನು ಬಂದಿದ್ದೀನಿ. ಇಲ್ಲಿ ಕಾಳದಿ ಇತ್ತು, ಹಾಗಾಗಿ ಅಂದರೆ ನಮ್ಮ ತುಳುವಲ್ಲಿ ಕಾಳದಿ ಅಂದರೆ ನಿಮ್ಗೆ ಗೊತ್ತಿರುತ್ತೆ, ತುಳುನವರಾಗಿರೋದ್ರಿಂದಾಗಿ ಸುಮಾರು ಜನಕ್ಕೆ ಗೊತ್ತಿರುತ್ತೆ. ಸೊ ಹಾಗಾಗಿ ನಾವು ಇಲ್ಲಿಗೆ ಬಂದಿದ್ವಿ. ಇಲ್ಲೆಲ್ಲ ಮಕ್ಕಳಿದ್ದಾರೆ. ಇದು ನನ್ನ ಮಾವನ ಮಕ್ಕಳು ಅವ್ರ ಜೊತೆ, ಮತ್ತು ಚಿಕ್ಕಮ್ಮನ ಮಗಳು ಅವಳು, ಲಾಸ್ಟ್ ಅವಳು. ಸೊ ಎಲ್ಲರ ಜೊತೆ ಸೇರಿಕೊಂಡು ನಾನು ಚಿಕ್ಕ ವಿಡಿಯೋ ಮಾಡ್ತಾ ಇದ್ದೀನಿ. ಇವನು ನನ್ನ ಮಾವನ ಮಗ ರಿಷಿಕ್ ಅಂತ, ತುಂಬ ತುಂಬ ಚೆನ್ನಾಗಿ ಮಾತಾಡ್ತಾನೆ. ಹೇಳು ಹಾಯ್ ಅಂತ ಹೇಳು, ಮಾತಾಡು ಹಾಯ್ ಅಂತ ಹೇಳು. ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಓಕೆ, ನೀನು ಎಷ್ಟನೇ ಕ್ಲಾಸ್ ಹೇಳು? ಪಾತ್ರ ಅಂಚನೆ ಸೂಪರ್ ಆಗಿರ್ತಾರೆ. ನೀನ್ ಹೇಗಿದ್ಯಾ? ಮತ್ತೆ ವಿಶೇಷ ಇವತ್ತೇನು ಫಂಕ್ಷನ್? ಇವತ್ತೇನು ಫಂಕ್ಷನ್ ಮನೆಯಲ್ಲಿ? ಇಲ್ಲಿ ಫಂಕ್ಷನ್ ಏನು, ಕಾರ್ಯಕ್ರಮ ಏನು ಇವತ್ತು ಮನೆಯಲ್ಲಿ? ಏನಿತ್ತು, ಎಂತ ಗಮ್ಮತ್ತಿತ್ತು ಅದಷ್ಟು ಹೇಳು. ಫಂಕ್ಷನ್ ಅಲ್ಲ, ಊಟಕ್ಕೆ ಎಂತ ಇತ್ತು? ಊಟಕ್ಕೆ ತಿನ್ಲಿ. ಹಾಂ, ಕೋರಿ ರೊಟ್ಟಿ ಮೊನ್ನೆ ಒಂದು ಫಂಕ್ಷನ್ ಆಯ್ತಲ್ಲ ಮನೆಯಲ್ಲಿ, ಯಾರ್ದು? ಚೆನ್ನಾಗಿತ್ತಾ ಫಂಕ್ಷನ್? ಹೌದಾ? ಮತ್ತೆ ನೀನು ಹಲಸಿನ ಹಣ್ಣು ಮಾರ್ಲಿಕ್ಕೆ ಹೋಗ್ತಾನೆ ಅಂತ ಹೇಳ್ತಿದ್ದಿ, ಹೋಗಲ್ವಾ? ಹೋಗ್ತೀಯಾ? ಎಲ್ಲಿ ಮಾರೋದು? ಇಲ್ಲಿ ನೋಡು, ಕ್ಯಾಮರಾ ನೋಡ್ಕೊಂಡು ಹೇಳು, ಎಲ್ಲಿ ಮಾರೋದು ಅಂತ. ಪಲಕೈ ಗುಂಡ್ಯದಲ್ಲ, ತಗೊಳ್ತಾರ? ಯಾರು ತಗೊಳ್ತಾರೆ? ಅಲ್ಲ, ಪಲಕೈ ಮಾರೋದನ್ನ ತಗೊಳ್ತಾರಾ? ಇಲ್ಲಿ ನೋಡು, ಹಂಗೆ ಓಡಬಾರ್ದು, ಇಲ್ಲಿ ನಿಂತ್ಕೊಂಡು ಮಾತಾಡಬೇಕು. ಇಲ್ಲಿ ನೋಡು, ಅಕ್ಕನವರೆಲ್ಲ ಕೂತಿದಾರಲ್ಲ, ಅಲ್ಲಿ ಹೋಗಿ ಹೋಗು ಬಾ. ಆಯ್ತಾ? ನೀನು ಚಂದ ಮಾತಾಡಿದರೆ ನಿಂಗೆ ನಾಳೆ ಒಂದು ಸ್ಪೆಷಲ್ ಗಿಫ್ಟ್ ಇದೆ. ದೊಡ್ಡದು. ನೀನು ಚಂದ ಮಾತಾಡಬೇಕು. ಮತ್ತೆ ಶಾಲೆಗೆ ಹೋಗುವ ಪ್ಲ್ಯಾನ್ ಇಲ್ವಾ? ಹೌದಾ? ನೀನು ಕನ್ನಡ ಇಷ್ಟನಾ ನಿಂಗೆ, ತುಳು ಇಷ್ಟನಾ? ಹೌದಾ? ಮತ್ತೆ ಹುಟ್ಟಬೇಕು ನಾನು ಕನಸುಗಳ ಕರುನಾಡಲೇ, ಮತ್ತೆ ಹುಟ್ಟಬೇಕು ನಾನು. ಟೀಚರ್ ಬೈಯಲ್ವಾ? ಏನಂತ ಬೈತಾರೆ? ಯಾವ ಟೀಚರ್ ಬೈತಾರೆ? ಸ್ವಲ್ಪ ಬೈತಾರೆ, ಜಾಸ್ತಿ ಬೈತಾರಿಲ್ಲ. ಯಾಕೆ ಬೈತಾರೆ? ಯಾಕೆ ಬೈಯೋದು? ಕವಿತಾ ಟೀಚರ್ ಏನ್ ಬೈದಾ? ನಾ ಪಲಕೈ ಮಾರ ಹೋಯಾ? ಎಲ್ಲ ಬಲ್ಪು ಹೋಯಾ ಪಲಕೈ ಮಾರ? ऋषिक दादा अल्पना तुला इंचारू तुला निना टीचर व्हिडिओ तू पेर
ಟೀಚರ್ ತೂಪೆತ್ತಲ್ಲ ಏನು ಟೀಚರ್ ಕಡ್ಪುಡುವೆ ಕಡ್ಪುಡ ಎಂತ ಹೇಳ್ತೀಯ ನಿನ್ನ ಟೀಚರ್ಗೆ ಎಂತ ಹೇಳ್ತೀಯ ಎಂತ ಹೇಳ್ತೀಯ ಟೀಚರ್ ನಾನು ಹೇಳ್ತೇನೆ ಅವನು ಪಲಕೈ ಮಾರ್ಲಿಕ್ಕೆ ಹೋಗ್ತಾನೆ ಅಂತ ಶಾಲೆಗೆ ಹೋಗಲ್ವಾ ಮತ್ತೆ ಹೋಗಲ್ಲ ಅಂತ ಹೇಳ್ತಿದ್ಯಾಗ ಜೋಕಿಗೆ ಹೇಳಿದ್ಯಾ ಜೋಕಿಗೆ ಹೇಳಿದ್ದಿ ಬಲ್ಪಿಗೆ ಹೋಗ್ತೀಯಾ ನೀನೆಂತ ನೀನು ದೊಡ್ಡವನಾಗುವಾಗ ಹಾ ದೊಡ್ಡವನಾಗ್ತೀಯ ಹೌದು ಎಂತ ಆಗ್ತೀಯಾ ದಾದಾಪನ ಮಲ್ಲನಗ ನೆಕ್ಸ್ಟ್ ಅವನ ಮನೆಯಲ್ಲಿ ಎಲ್ಲರನ್ನು ಕೂಡ ನಾವು ಮಾತನಾಡಿಸ್ಕೊಂಡು ನಮ್ಮ ಮನೆಗೆ ಹೊರಟ್ವಿ. ಹಾಗೆಯೇ ಹೊರಡುವಾಗ ಮಾವ ಕೋಳಿ ಫಾರಮ್ ಮಾಡಿದ್ರು, ಅದನ್ನು ನೋಡೋಣ ಅಂತಂದ್ಬಿಟ್ಟು ಸ್ವಲ್ಪ ಹೊತ್ತು ನೋಡಿ ಮೊಬೈಲಲ್ಲಿ ಕ್ಲಿಪ್ಸ್ ಎಲ್ಲ ತೊಗೊಂಡು ಮನೆ ಬಂದ್ವಿ. ಮತ್ತೇನು ಮಾಡಿದ್ವಿ, ಸೇಮಿಗೆ ಮೀನ್ಸ್ ಶಾವಿಗೆ ಹೇಗೆ ಮಾಡೋದು ನೋಡಿ ನನ್ನ ತಮ್ಮ ಹಿಡಿತಾ ಇದ್ದಾನೆ. ಈಗ ನೋಡಿ ಯಾವ ರೀತಿ ಮಾಡೋದು ಅಂತ. ಶಾವಿಗೆ ಪುಂಡಿಯನ್ನು ಸೇಮಿಗೆ ಕನ್ವರ್ಟ್ ಮಾಡೋದು ಹೇಗೆ ಅಂತ ಹೇಳಿ ಕಾಳದಿಗೆ ಶೇಮಿಗೆ ದಡ್ಡೆ ತುಳುವಲ್ಲಿ ಶಾವಿಗೆ ಅಂತ ಹೇಳ್ತೀವಲ್ಲ ಅದು. ಇಲ್ಲಿ ಸರಿ ಪಥ್ಯ ಸರಿ ಚಿಂಚು ನೀರು ಕುಡಿತೀನಿ ಏರಿಯಾ ನಂತರ ಹಾಂ ಎಕ್ಸ್ಪ್ಲೈನ್ ವಿಕ್ಕಿ ಎಕ್ಸ್ಪ್ಲೈನ್ ಮಾಡ್ತಾನೆ. ನೋಡಿ ಆಂಟಿ ಯಾರು ಅವರು ಮಿತಿ ಬರದೆ 10 ಜನರಲ್ಲಿ ಏರು ಮಲ್ಲಜ್ಜಿ ಇರುತ್ತೆ ಅಲ್ಲ ಏರು ಮಲ್ಲ ವಿಕ್ಕಿ ಎಕ್ಸ್ಪ್ಲೈನ್ ಮಾಡ್ತಾನೆ ಈಗ. ಜಸ್ಟ್ ಪನ್ನ ಎಂಚ ಮಾಡ್ತಾನ ಅಂತ ಏ ಪನಿಯ ಇಲ್ಲಿ ಬಾಣಲೆಯಲ್ಲಿ ಪುಂಡಿ ಮಾಡಬೇಕು. ಅಂದರೆ ಬಣಲೆ ಖಾಲಿ ಆಗಿದೆ, ಸಾರಿ ಗೈಸ್, ಎಲ್ಲ ಖಾಲಿ ಮಾಡಿದ್ವಿ. ಪುಂಡಿ ಇದರಿಂದ ಪುಂಡಿ ತಗೊಂಡು ಇಲ್ಲಿಗೆ ಹಾಕಿ 2 ಪುಂಡಿಯನ್ನು ಇದಕ್ಕೆ ಹಾಕಬೇಕು, ಇಲ್ಲಿ ಹಾಕಬೇಕು. ಆಮೇಲೆ ಸ್ಟೀರಿಂಗ್ ತಿರುಗಿಸಬೇಕು. ಅದು ಇಲ್ಲಿಂದ ಸೇಮಿಯಾಗಿ ಬರ್ತದೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.